ಮಂಗಳೂರು ತಾಲೂಕಿನ ಹಲವಾರು ಅಂಗನವಾಡಿಗಳಲ್ಲಿ ಕೊಳೆತ ಮೊಟ್ಟೆಯನ್ನು ಮಕ್ಕಳಿಗೆ ಸಪ್ಲೈ ಆಗೋದು ನಮಗೆ ಕಂಡು ಬರ್ತಿರ್ತದೆ. ಅಲ್ಲಿಯ ಸ್ಥಳೀಯರು 3-4 ಕಡೆ ಕಂಪ್ಲೇಂಟ್ಗಳನ್ನು ಕೊಟ್ಟಿರ್ತಾರೆ. ಕೊಳೆತ ಮೊಟ್ಟೆ ಫೋಟೋವನ್ನು ನಮಗೆ ಕಳಿಸಿರ್ತಾರೆ. ಒಂದು ಕಡೆ ಒಂದು ಮಗು ಈ ಮೊಟ್ಟೆಯನ್ನು ತಿಂದು ಅಸ್ವಸ್ಥವಾಗಿದ್ದು ನಮ್ಗೆ ಕಂಡು ಬಂದಿದೆ. ಹಾಗಾಗಿ ಇಲಾಖೆಯ ಅಧಿಕಾರಿಗಳು ಮತ್ತು ಇಲಾಖೆಯ ಮಂತ್ರಿಗಳು ಇಮಿಡಿಯೇಟ್ ಆಗಿ ಇದರ ಬಗ್ಗೆ ಗಮನ ಹರಿಸಬೇಕು. ಈ ರೀತಿಯ ಪರಿಸ್ಥಿತಿ ಮಕ್ಕಳಿಗೆ ಕೊಡುವಂಥ ಮೊಟ್ಟೆ ಕೊಳೆತ ಮೊಟ್ಟೆ ಕೊಡುವುದು ಇಡೀ ಕರ್ನಾಟಕ ರಾಜ್ಯದಲ್ಲಿ ಆಗೋದು ಸಹ ನಾವು ಕಂಡಿದ್ದೇವೆ. ಈಗ ನಮ್ಮ ಕ್ಷೇತ್ರದಲ್ಲೇ ಆಗ್ತಾ ಉಂಟು. ಇಮಿಡಿಯೇಟ್ ಆಗಿ ಯಾರು ಅದಕ್ಕೆ ಹೊಣೆಗಾರಿಕೆಯನ್ನು ಹೊರಬೇಕೋ ಅವರನ್ನು ಇಮಿಡಿಯೇಟ್ ಆಗಿ ಅವರ ಮೇಲೆ ಆ್ಯಕ್ಷನ್ ತೆಗೆಯುವಂಥ ಕೆಲಸವನ್ನು ಅಧಿಕಾರಿಗಳು ಇಮಿಡಿಯೇಟ್ ಆಗಿ ಮಾಡಬೇಕಾಗಿದೆ. ಮತ್ತು ಕಾಂಟ್ರಾಕ್ಟರ್ ಸಹ ಅಧಿಕಾರಿಗಳ ಅಥವಾ ಮಿನಿಸ್ಟ್ರಿ ಆಫೀಸಿಂದನ ಏನೊಂದು ಈ ವ್ಯವಸ್ಥೆಯನ್ನು ಸರಿ ಮಾಡುವಂಥ ಕೆಲಸವನ್ನು ಇಮಿಡಿಯೇಟ್ ಆಗಿ ಮಾಡಲಿ. ಇಲ್ಲದ್ರೆ ಮೊಟ್ಟೆ ಕೊಡುವಂಥ ಕೊಳೆತ ಮೊಟ್ಟೆ ಕೊಡುವುದಂತೂ ಖಂಡಿತ ಬೇಡ. ಕೊಳೆತ ಮೊಟ್ಟೆ ಕೊಡುವಂಥ ಒಂದು ವ್ಯವಸ್ಥೆ ಏನಿದೆ ಅದನ್ನು ಇಮಿಡಿಯೇಟ್ ನಿಲ್ಲಿಸಿ ಒಳ್ಳೆ ರೀತಿಯ ಆಹಾರವನ್ನು ಕೊಡುವಂಥ ಮೊಟ್ಟೆಗಳನ್ನು ಕೊಡುವಂಥ ಕೆಲಸ ಸರ್ಕಾರ ಮಾಡಬೇಕು ಅನ್ನುವಂಥ ಒಂದು ಕೋರಿಕೆನ ನಾನು ಅವ್ರ ಮುಂದೆ ಇಡ್ತಾ ಇದ್ದೇನೆ.